ಮುಖ್ಯಮಂತ್ರಿಲಿನ ಅಮೃತ ನಗರೋತ್ಥಾನ ನಾಲೆ ತಡಿಟ್ಟು ಉಳ್ಳಾಲ ನಗರಸಭಾ ವ್ಯಾಪ್ತಿದ ವಾರ್ಡ್ ಸಂಖ್ಯೆ 30 ಉಳ್ಳಾಲಬೈಲ್ ಮುಖ್ಯ ತಾದಿದ ಸಂಪರ್ಕ ತಾದಿ ಕಾಂಕ್ರೀಟ್ ಕಾಮಗಾರಿಗೂ ಶಿಲಾನ್ಯಾಸನ ಗುರುವಾರ ಬಯ್ಯ ನಡಪಾಯಿರು. ನಗರೋತ್ಥಾನ ಯೋಜನೆ ನಮ್ಮ ಒಂಜಿ ಬಹು ನಿರೀಕ್ಷೆದ ನಮ್ಮ ಯಾಪಡ್ದೊಕ್ಕ ಕಾತೊಂದಿಲ್ಲ ಪನ್ಪು ನಡೆದಚ್ಚ ಯಾನು ಪುಟ್ಟು ಬಲತದ ಗೊಬ್ಬದನ ರೋಡ್ ಒಂಜಿ ಅಂಚದಪ್ಪನಾಗ ಬಾರಿ ನಿರೀಕ್ಷೆ ಇತ್ತು ಈ ಒಂಜಿ ರೋಡ್ದ ಮಿತ್ತು ಆ ಒಂಜಿ ರೋಡು ಇನಿ ಒಂಜಿ ನಗರೋತ್ಥಾನ ಒಂಜಿ ಯೋಜನೆ ನಮ್ಮ ಸ್ಪೀಕರ್ನ ಒಂಜಿ ನೆಟ್ ಅನುದಾನ ಎಂಕ್ಲೆಗೆ ಒಂಜಿ ಈ ರೋಡ್ ಆವೊಂದುಂಡು ಅಂಚ ಅದು ನೇಕ್ ಮಸ್ತ್ ಜನ ನೇಕ್ ಈ ಒಂಜಿ ರೋಡ್ಗೆ ಬೋಡೋದು ಮಸ್ತ್ ಜನ ಬಂಗವೈದ ಮಸ್ತ್ ಜನ ಎಂಕ್ಲ ಸ್ಪೀಕರ್ ನಡೆ ಪೋತ ಅಂಚನೆ ಮಾತ ಅಧಿಕಾರಿ ಮಾತ ನಮ್ಮ ಡಿಪಾರ್ಟ್ಮೆಂಟ್ ಪೂರ ಪೋತ ಮುಲ್ತಾಕಲ್ ಪೂರ ಅಂಚ ಐಕ್ ಪ್ರತ್ಯಕ್ಷ ನಮ್ಮ ನಾಗೇಶನ್ನುಲ್ಲೇರು ಅಂಚ ಅಂಚ ಒಪ್ಪನಾಗ ಈ ಒಂಜಿ ರೋಡ್ ಈ ಒಂಜಿ ಪೊರ್ತು ಕೊಂಚ ಆಪುನ ನಮಗೆ ಒಂಜಿ ಖುಷಿತ ವಿಷಯ ಅಂಚ ಈ ರೋಡ್ಗೆ ಬೋಡೋದು ಏರ್ಪುರ ನಮಗೆ ಸಹಕಾರ ಕೊಡ್ತೇರು ಕೆಲವು ಸಂಘ ಸಂಸ್ಥೆಗಳ ಸಹಕಾರ ಕೊಡ್ತು ಮಾತ ಅಕ್ಲಿ ಮಾತ ಈ ಒಂಜಿ ದಿನ ಯಾನು ಕೃತಜ್ಞತೆ ಕೊರೊಂದಿಲ್ಲ ಅಂಚನೆ ಪೊರ್ಲುಡು ಒಂಜಿ ಬೇಲೆಲ್ಲ ಈ ಒಂಜಿ ಪೊರ್ಲುಡು ಆವಡು ಅಂಚನೆ ನಮ್ಮ ಬ್ಲಾಕ್ ಅಧ್ಯಕ್ಷರಾಯಿನ ರಮೇಶ್ ಶೆಟ್ಟಿ ಸರ್ಲ ಬತ್ತದ ಎಡ್ಡ ಸಪೋರ್ಟ್ ಮಾಡ್ತೇನೆ ಎಂಕ್ಲಿಗೆ ಅಕ್ಲ ಒಂಜಿ ಇಡೀ ಟೀಮೇ ಬತ್ತದು ಅಂಚನೆ ಎಂಕ್ಲ ನಗರಸಭೆದ ಅಧ್ಯಕ್ಷರು ಶಶಿಕಲಕ್ಕ ಬೊಕ್ಕ ನಂಗಲ ನಾಮಿನೇಟ್ ಮೆಂಬರ್ ಅಂಚನೆ ನಮ್ಮ ಸದಾಶಿವ ಸರ್ ಅಂಚನೆ ಎಂಕ್ಲ ಕಮಿಷನರ್ ಆಯ್ನ ನವೀನ್ ಸರ್ ಅಂಚ ಮಾತ್ರೆಗಳ ಈ ಒಂಜಿ ಪುರ್ತುಡಿ ಆನೊಂಜಿ ನಮ್ಮ ನಮ್ಮ ದಿನೇಶ್ ರೈಕುಲು ಬಾಜಿಲ್ ಸರ್ ಸುರೇಶ್ ಭಟ್ನಗರ ಬೊಕ್ಕ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ನನೆಯರುಲ್ಲೇರು ಅಶ್ರಫ್ ಬೊಕ್ಕ ನಮ್ಮ ರಜಿಯಾ ಇಬ್ರಾಹಿಂ ಮಾತುಲ್ಲೇರು ಅಂಚೆ ಅದು ಏನನ್ನ ಪುದರ್ ಬುಡ್ದು ಪೋನ್ಲೆ ಬೇಜಾರು ಮನ್ಪೊಚ್ಚಿ ಮಾತೆ ನನ್ನ ಸಪೋರ್ಟ್ ಕೇನೊಂದು ಈ ಒಂಜಿ ಬೇಲೆ ಪೊರ್ಲುಡ ಆವಡಂದು ಈ ಮೂಲಕ ಕೇನೊಂದಿಲ್ಲ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಗುದ್ದಳಿ ಪೂಜೆನು ನಡಪಾಯಿರು. ಮದ್ರಸಗ ಪೋಪಿನ ಬಾಲೆ ಒಂಜಿ ಮದ್ರಸಗ ಪೋಯರ ಆವೊಂದಿಜ್ಜಿ ಪನ್ಪಿನ ವಿಡಿಯೋ ತೋದು ಸ್ಪೀಕರ್ ಯುಟಿ ಖಾದರ್ ಮುಖಚೇರಿಗೆ ಭೇಟಿ ಕೊಡ್ದು ತಾದಿ ಅಭಿವೃದ್ಧಿಗೆ 7 ಲಕ್ಷ ರೂಪಾಯಿ ಅನುದಾನ ಮೀಸಲ್ದಿತ್ತೇರು. ಮೂಲು ಎಲ್ಯ ತಾದಿ ಆದಲ ನೂದಿರ್ದಲ ಮಲ್ಲ ಸಂಖ್ಯೆಡ್ ಜನ ಸೇರಿದುಪ್ಪುನಿ ತಾದಿದ ಬಗೆಟ್ ಸ್ಥಳೀಯರ್ ದೀದುಪ್ಪುನ ನಿರೀಕ್ಷೆ ಸಾಕ್ಷಿ ಪಂಡದ ರಮೇಶ್ ಶೆಟ್ಟಿ ಬೋಳಿಯಾರ್ ತೆರಿಪಾಯರು. ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಈ ಒಂದು 30ನೇ ವಾರ್ಡ್ನಲ್ಲಿ ನಗರೋತ್ಥಾನದ ವತಿಯಿಂದ ನಮ್ಮ ಹೆಚ್ಚಿನ ಶಾಸಕರು ಸಭಾಧ್ಯಕ್ಷರಂಥ ಯುಟಿ ಖಾದರ್ ಅವರು ಈ ರಸ್ತೆಗೆ ಈ ಭಾಗದ 3 ರಸ್ತೆಗಳಿಗೆ ಅನುದಾನವನ್ನು ಮಂಜೂರುಗೊಳಿಸಿರುತ್ತಾರೆ. ಆ ಪ್ರಕಾರವಾಗಿ ಈ ಭಾಗದ ನಮ್ಮ ಸದಸ್ಯರಾದಂಥ ನಮಿತಾ ಗಟ್ಟಿಯವರು, ನಾಮನಿರ್ದೇಶಕ ಸದಸ್ಯರಾದಂಥ ಮಂತಿ ಬೈ ಅವರು, ಅದೇ ರೀತಿ ಈ ನಮ್ಮ ಮೂಡದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ರವರು, ನಗರಸಭೆಯ ಅಧ್ಯಕ್ಷ ಶಶಿಕಲಕ್ಕನವರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಅಶ್ರಫ್ರವರು, ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ದಿನೇಶ್ ರೈ ಅವರು, ನಮ್ಮ ಕಮಿಷನರ್ ಆದಂಥ ನವೀನ್ ಹೆಗ್ಡೆಯವರು, ಅದೇ ರೀತಿ ಜಿಆರ್ ಅವರು, ಬಾಜಿಲ್ ಡಿಸೋಜರವರು, ಅದೇ ರೀತಿ ದಿನೇಶ್ ರವರು, ಅದೇ ರೀತಿ ಎಲ್ಲ ಈ ಭಾಗದ ಸೇರಿದಂಥ ಸಂಘ ಸಂಸ್ಥೆಗಳು ಈ ಭಾಗದ ಎಲ್ಲ ಅದೇ ರೀತಿ ನಮ್ಮ ಉಳ್ಳಾಲ ನಗರ ಮಹಿಳಾ ಅಧ್ಯಕ್ಷದ ಅಮಿತಾ ಅಶ್ವಿನ್ ರವರು, ಈ ಭಾಗದ ಎಲ್ಲ ಜನರು ಭಾಳ ಸಂತೋಷದಿಂದ, ಯಾಕಂತ ಹೇಳಿದರೆ ನಾಮನಿರ್ದೇಶಿಸಿದಂಥ ಚಂದ್ರ ಅವರು, ರಜಿಯಾ ಇಬ್ರಾಹಿಂ ರವರು ಎಲ್ಲರೂ ಕೂಡ ಭಾಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ನಾವು ಕೆಲವು ಕಡೆ ದೊಡ್ಡ ದೊಡ್ಡ ರಸ್ತೆಗಳ ಉದ್ಘಾಟನೆಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಇಲ್ಲಿ ಭಾಳಷ್ಟು ಜನ ನಿರೀಕ್ಷೆಯಲ್ಲಿದ್ದಾರೆ, ಈ ರಸ್ತೆ ಆಗಬೇಕು, ಇದು ಕೆಲಸ ಆಗಬೇಕೆಂಬ ನಿರೀಕ್ಷೆಯಿಂದ ಎಲ್ಲರೂ ಸೇರಿದ್ದೀರಿ. ಯಾವುದೇ ಅನುದಾನ ಆಗಲಿ ಅದು ಜನರಿಗೆ ಸಮರ್ಪಕವಾಗಿ ದೊರೆಯಬೇಕಾದ್ರೆ ನಿಮ್ಮ ಸಹಕಾರ ಅತಿ ಅಗತ್ಯ. ಕೆಲಸ ಮಾಡುವಾಗಲಿ ಅಥವಾ ಇನ್ನಿತರ ಯಾವ ಸಂದರ್ಭ ನಿಮ್ಮ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಇದ್ದರೆ ಕೆಲಸಗಳು ಎಲ್ಲ ರೀತಿಯಲ್ಲಿ ಒತ್ತವಾಗ್ತದೆ. ಈ ಭಾಗದಲ್ಲಿ ಇದು ಕೆಲಸ ಆಗಬೇಕು, ಅದನ್ನೆಲ್ಲವನ್ನು ಇನ್ನು ಸ್ಪೀಕರ್ ಅವರು ಫೋನ್ ಮಾಡಿ ಹೇಳಿದೆ, ನನಗೊಂದು 22 ತಾರೀಕು ತನಕ ಯಾವುದೇ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ನೀವು ಆದಷ್ಟು ಬೇಗ ಗುದ್ದಲಿ ಪೂಜೆ ಮಾಡಿ ಅಲ್ಲಿ ಕೆಲಸ ಕಾರ್ಯಗಳೆಲ್ಲ ಮುಗಿಬೇಕಂತೇಳಿ ಅವರ ಆದೇಶದಂತೆ ನಾವು ನಿನ್ನೆ ಈ ಭಾಗದ ಕೌನ್ಸಿಲರ್ ನಮಿತಾ ಅವರ ಹತ್ರ, ಅದೇ ರೀತಿ ಮಂತ್ರಿ ಅವರ ಹತ್ರ ಕೂಡ ತಿಳಿಸಿ, ನಮ್ಮ ಕಮಿಷನರ್ ಹತ್ರ ಕೂಡ ತಿಳಿಸಿ ಇದನ್ನು ಒಳ್ಳೆ ರೀತಿಯಲ್ಲಿ ಒಂದು ಗುದ್ದಲಿ ಪೂಜೆ ಮಾಡುವಂತೆ ನೆರವೇರಿಸಿದ್ದೇವೆ. ಆ ಪ್ರಕಾರ ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಈ ಭಾಗಕ್ಕೆಲ್ಲ ಈ ಉಳ್ಳಾಲ ನಗರಕ್ಕೆ ಅನೇಕ ಅನುದಾನಗಳನ್ನು ನಮ್ಮ ಶಾಸಕರು ತಂದಿದ್ದಾರೆ. ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಷಯವೇ, ನಾನು ನಿಮಗೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅಲ್ಲಿಯ ಸೇತುವೆ ಆದರೆ ಸೇತುವೆ ಆದ ತಕ್ಷಣ ಅಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ರಸ್ತೆ ಆಗಬೇಕಂತ ಹೇಳಿಕೊಂಡು 6 ಕೋಟಿ ರೂಪಾಯಿ ಅನುದಾನ ಅಬ್ಬಕ್ಕ ಸರ್ಕಲಿಂದ ಕೋಡಿ ಸೇತುವೆ ತನಕ 6 ಕೋಟಿ ರೂಪಾಯಿ ಮಣ್ಣೆತ್ತಿದ್ದಾರೆ. ಅದಲ್ಲದೆ ನಿಮಗೆ ನೋಡಿದ್ದೀರಿ ಅವರು ಎಷ್ಟು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾರೆ ಅಂತೇಳಿ. ಮಗು ನನಗೆ ಮದ್ರಸಕ್ಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಬೆಳಿಗ್ಗೆ ಅವರು ಒಂದು ವಿಡಿಯೋ ಕಾಲ್ ಇದರಲ್ಲಿ ಹಾಕಿ ಕಳಿಸಿದ್ದಾರೆ.
ಅದನ್ನು ಸೂಕ್ಷ್ಮವಾಗಿ ಅವರು ನೋಡಿ ಅವ್ರು ಮರುದಿವಸ ಮೊನ್ನೆ ತಾನೇ ಆ ಜಾಗವನ್ನೆಲ್ಲ ವಿಸಿಟ್ ಮಾಡಿ ಮುಕ್ಕಚೇರಿ ಹತ್ತಿರ ಜಾಗವನ್ನು ವಿಸಿಟ್ ಮಾಡಿ ಅದೇ ಮುಕ್ಕಚೇರಿಯಲ್ಲಿ ಬೀಚ್ ರೋಡ್ ಅದನ್ನು ನೋಡಿ ಅಲ್ಲಿ ನಮ್ಮ ಕೌನ್ಸಿಲರ್ ಇಲ್ಲದಿದ್ದರೂ ಕೂಡ ನಮ್ಮದೇ ಜನರಿಗೆ ಬೇಕಾಗಿ ಅಲ್ಲಿ 70 ಲಕ್ಷ ರೂಪಾಯಿ ಮೀನುಗಾರಿಕಾ ನಿಗಮದಿಂದ ಅಲ್ಲಿಗೆ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ. ಆ ರೀತಿ ಇಲ್ಲಿ ಕೆಲಸ ಮಾಡಲು ನಮ್ಮ ಶಾಸಕರು ಅದೇ ರೀತಿ ಸಭಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಅನೇಕ ಯೋಜನೆಗಳನ್ನು ಕೂಡ ಇಲ್ಲಿ ಉಳ್ಳಾಳಕ್ಕೆ ತಂದಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಕೆಲಸ ಮಾಡಬೇಕು. ಅದಲ್ಲದೆ ಒಳ್ಳೆಯ ಪ್ರಾಮಾಣಿಕವಾದಂಥ ದಕ್ಷ ಅಧಿಕಾರಿಯನ್ನು ಕೂಡ ನಿಮ್ಮ ಉಳ್ಳಾಳ ನಗರಸಭೆಗೆ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲಸ ಮಾಡುವಾಗ ಅಧಿಕಾರಿಗಳು ಕೂಡ ನಿಮ್ಮೊಂದಿಗೆ ಒಳ್ಳೆ ರೀತಿಯಲ್ಲಿ ಇದ್ದರೆ ಮಾತ್ರ ಕೆಲಸ ಕಾರ್ಯಗಳು ಒಳ್ಳೆಯದಾಗ್ತದೆ. ನೀವು ಕೂಡ ಕೌನ್ಸಿಲರ್ಸ್ ಕೂಡ ಅವರೊಟ್ಟಿಗೆ ಆಡಳಿತವರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರಬೇಕಂತ ಹೇಳಿಕೊಂಡು ಈ ರಸ್ತೆಗೆ ನಾವೆಲ್ಲರೂ ಎಲ್ಲ ಸರ್ವಧರ್ಮದ ದೇವರುಗಳನ್ನು ನೆನೆದು ನಾವು ಗುದ್ದಲಿ ಪೂಜೆ ಮಾಡುವಂತೆ ಈ ಸಂದರ್ಭ ಹೇಳ್ತಾ ಇದ್ದೇವೆ. ಮಹಾನಗರ ಪಾಲಿಕೆ ನಿವೃತ್ತ ನೌಕರರು ನಾಗೇಶ್ ಗಾಣಿಗ ಶಿಲಾನ್ಯಾಸ ನಡಪಾಯರು. ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಕಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ, ನಗರಸಭಾ ಅಧ್ಯಕ್ಷರು ಶಶಿಕಲಾ, ಸದಸ್ಯರು ನಮಿತಾ ಗಟ್ಟಿ, ಬಾಜಿಲ್ ಡಿಸೋಜಾ, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಅಶ್ರಫ್, ಮುಖ್ಯಾಧಿಕಾರಿ ನವೀನ್ ಹೆಗ್ಡೆ, ಸೋಮೇಶ್ವರ ಪುರಸಭಾ ಸದಸ್ಯರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ಪ್ರಮುಖರು ರಜಿಯಾ ಇಬ್ರಾಹಿಂ, ಮನ್ಸೂರ್ ಮಂಚಿಲಾ, ಪವನ್ ರಾಜ್ ಕೊಲ್ಯ, ಅಮಿತಾ ಬಂಡಿಕೊಟ್ಯ, ದಿನೇಶ್ ರೈ, ಪ್ರಶಾಂತ್ ಫೋಕಸ್, ಜಿಯಾದ್ ಮುಕಚ್ಚೇರಿ, ಮೋಂತಿಬಾಯ್, ಶ್ರೀಧರ್ ಉಳ್ಳಾಲಬೈಲ್, ಡಾಲ್ಫಿ, ರವಿ ಕಾಪಿಕಾಡ್, ನವನೀತ್ ಉಳ್ಳಾಲ್, ದಿನೇಶ್ ಚೆಂಬುಗುಡ್ಡೆ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಎತ್ತೇರು. ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆದಂಥ ಸನ್ಮಾನ್ಯ ಯು ಟಿ ಖಾದರ್ರವರ ಒಂದು ನೇತೃತ್ವದಲ್ಲಿ ಅವರ ಅನುದಾನದಿಂದ ಇವತ್ತು ನಗರೋತ್ಥಾನ ಯೋಜನೆಯಡಿಯಲ್ಲಿ ಈ ಒಂದು ರಸ್ತೆಗೆ ಕಾಂಕ್ರೀಟೀಕರಣ ಮಾಡ್ತಾ ಇದ್ದೇವೆ. ಈ ಕಾಂಕ್ರೀಟೀಕರಣಕ್ಕೆ ಆಗಬೇಕು ಅಂತ ಕೆಲವು ಸಮಯದಿಂದ ಇಲ್ಲಿಯ ಕೌನ್ಸಿಲರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಊರಿನ ಗಣ್ಯರು ಕೂಡ ಇದನ್ನು ಆಗಬೇಕು ಅಂತ ಬ್ಲಾಕ್ ಮಟ್ಟದಲ್ಲಿ ಕೂಡ ಎಲ್ಲರೂ ಒತ್ತಡ ತಂದು ಇವತ್ತು ಶಾಸಕರು ಅದಕ್ಕೆ ಬೇಕಾದಂಥ ಗ್ರಾಂಟನ್ನು ಒದಗಿಸಿ ಇವತ್ತು ಈ ಶಂಕುಸ್ಥಾಪನೆ ಮಾಡ್ತಿದ್ದೇವೆ. ಈ ಶಂಕುಸ್ಥಾಪನೆ ಸಮಾರಂಭದಲ್ಲಿ ನಮ್ಮ ಎಲ್ಲರೂ ನಾಯಕರು ಯಾರೆಲ್ಲ ದುಡಿದಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಈ ಭಾಗದ ಕೌನ್ಸಿಲರು ಸಲ್ಲಿಸಿದ್ದಾರೆ. ಇದರ ಕೆಲಸ ಆದಷ್ಟು ಬೇಗ ಉತ್ತಮ ರೀತಿಯಲ್ಲಿ ಆಗಲಿ ಮತ್ತು ಕೆಲಸ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಗಳನ್ನು ಮತ್ತು ಈ ಏರಿಯಾದ ಕೆಲಸಗಳನ್ನು ನೋಡಿಕೊಳ್ಳುವಂಥದ್ದು ಜವಾಬ್ದಾರಿ ಇಲ್ಲಿಯ ಪರಿಸರದ ಜನರಿಗಿದೆ. ಕೆಲಸ ಮಾಡುವಾಗ ಅವರು ಮಾಡ್ತಾ ಹೋಗ್ತಾರೆ ಕಾಂಟ್ರಾಕ್ಟರ್ಗಳು, ಅದರಲ್ಲಿ ಏನಾದರೂ ತಪ್ಪಿದರೆ ಆಗಲೇ ಹೇಳಿಕೊಂಡು ಸರಿಪಡಿಸುವಂಥ ವ್ಯವಸ್ಥೆ ಆಗಬೇಕು. ಅದು ಒಂದು. ಆಮೇಲೆ ನಮ್ಮದು ಕೂಡ ಕಾಂಕ್ರೀಟೀಕರಣ ಆದ ಮೇಲೆ ನಾವು ಅದನ್ನು ಉಪಯೋಗ ಮಾಡಿ ಸ್ವಲ್ಪ ಒಂದು 15 ದಿವಸ 20 ದಿವಸ ಕಷ್ಟ ಆದರೂ ಕೂಡ ಯಾವುದೇ ಕಾರಣಕ್ಕೂ ವೆಹಿಕಲ್ ಹೋಗದಾಗೆ ಅಥವಾ ಯಾವುದೇ ಒಂದು ಅಡಚಣೆ ಬರದಾಗೆ ಒಂದು 20 ದಿನ 25 ದಿವಸ ಕಾಯುವುದು ನಮ್ಮ ಕರ್ತವ್ಯ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಅದಕ್ಕಿಂತ ಮೊದಲು ನೀವೇನು ಯೂಸ್ ಮಾಡಿದರೆ ವೆಹಿಕಲನ್ನು ಮೂವ್ ಮಾಡಲಿಕ್ಕೆ ಹೋದರೆ ಅದರ ಕಾಮಗಾರಿಯ ಕೆಲಸ ಅದು ಇದಾಗಿರೋದಿಲ್ಲ, ಅದು ಹಾಳಾಗುವಂಥ ವ್ಯವಸ್ಥೆ ಆಗ್ತದೆ. ಆದ್ದರಿಂದ ಈ ಕೆಲಸ ಮಾಡುವಾಗ ಮತ್ತು ಕೆಲಸ ಆದ ನಂತರ ಕೂಡ ಈ ಪರಿಸರದ ಜನರು ತಾವೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಯಾವುದೇ ಒಂದು ಸಮಸ್ಯೆ ಬರದ ರೀತಿಯಲ್ಲಿ ಈ ರಸ್ತೆಯ ನಿರ್ವಹಣೆ, ರಸ್ತೆಯ ಕಾಂಕ್ರೀಟೀಕರಣ ಆಗಲಿ, ಇನ್ನೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಕ್ಷೇತ್ರದ ಶಾಸಕರು ಅದೇ ರೀತಿ ಕರ್ನಾಟಕದ ವಿಧಾನಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ರಾಜ್ಯದಲ್ಲೇ ಈ ಕ್ಷೇತ್ರಕ್ಕೆ ಬೇಕಾದಷ್ಟು ಅತ್ಯಧಿಕ ಮೊತ್ತದ ಅನುದಾನವನ್ನು ತಂದುಕೊಟ್ಟಿದ್ದಾರೆ. ಇನ್ನು ಅನೇಕ ಅವರ ಸ್ಪೀಕರ್ ಅವಧಿಯಲ್ಲಿ ಬೇಕಾದಷ್ಟು ಗ್ರ್ಯಾಂಟ್ ಕೂಡ ನಮಗೆ ದೊರಕಲಿಕ್ಕಿದೆ. ಇನ್ನೂ ಕೂಡ ಈ ಉಳ್ಳಾಳ ಮುನ್ಸಿಪಾಲ್ಟಿಯ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಯಾವುದೆಲ್ಲ ರಸ್ತೆಗಳಿದೆ ಅದನ್ನು ಆದಷ್ಟು ಬೇಗ ಕಾರ್ಯಗತಗೊಳಿಸುವಂಥ ಕೆಲಸ ಅವರು ಖಂಡಿತ ಮಾಡ್ತಾರೆ. ಜೊತೆಗೆ ನಂದೊಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನೆಯಲ್ಲಿ ತಮಗೆಲ್ಲ ಮನವಿ, ನಾಳೆ ತಾನೇ ನಾನು ಎಲ್ಲ ಪಿ ಡಿ ಒಗಳದ್ದು ಚೀಫ್ ಆಫೀಸರ್ಗಳದ್ದು ಸಭೆಯನ್ನು ನಾನು ಕರೆದಿದ್ದೇನೆ. ಯಾಕಂತ ಹೇಳಿದರೆ ಈ ರಸ್ತೆಗಳು ನಾವು ಹೋದಾಗ ಅದು ಮೂಡದ ರಸ್ತೆ ಇದ್ದರೆ ಅಥವಾ ಸರ್ಕಾರದ ರಸ್ತೆ ಅಂತ ತೋರಿಸಿದರೆ ಈಗ ಎಲ್ಲ ರಸ್ತೆಗಳು ಸಾರ್ವಜನಿಕವಾಗಿ ಯೂಸ್ ಆದಮೇಲೆ ಅದು ಸಾರ್ವಜನಿಕ ರಸ್ತೆ ಆಗಿರ್ತದೆ, ಅದರ ರೆಕಾರ್ಡ್ ಇರೋದಿಲ್ಲ. ಪಂಚಾಯತಲ್ಲಾಗಲಿ ಆದರೆ ಮುನ್ಸಿಪಾಲ್ಟಿಯಲ್ಲಿ ರಸ್ತೆ ಅಂತ ಇರೋದಿಲ್ಲ. ಇವತ್ತಿನ ಕಾನೂನಿನಡಿಯಲ್ಲಿ ನಾವೇನು ಮಾಡಬೇಕಾದ್ರೆ ಆ ರಸ್ತೆಯನ್ನು ತೋರಿಸಬೇಕಾಗ್ತದೆ. ಅದು ಈಗಲೇ ನಾವು ನಮ್ಮದು ಮಾಸ್ಟರ್ ಪ್ಲ್ಯಾನ್ ರೆಡಿ ಆಗ್ತಾ ಇದೆ. ಆ ಮಾಸ್ಟರ್ ಪ್ಲ್ಯಾನ್ ಹೋಗುವಾಗ ಎಲ್ಲೆಲ್ಲಿ ರಸ್ತೆಗಳು ಹಾದು ಹೋಗ್ತದೆ, ಯಾವ ರೀತಿಯ ರಸ್ತೆಗಳಿದೆ ಎಂಬುದರ ಬಗ್ಗೆ ನಾವು ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡುವಾಗ ಯಾವ ಝೋನ್ ಯಾವುದಕ್ಕೆ ಬರ್ತದೆ ಅಂತ ನಾವು ಅದನ್ನು ಪಬ್ಲಿಕೇಶನ್ ಮಾಡ್ತಾ ಇದ್ದೇವೆ. ಆವಾಗ ಕೂಡ ನೀವು ಎಲ್ಲರೂ ಸಹಕಾರ ಮಾಡಿಕೊಂಡು ಎಲ್ಲರೂ ನೋಡಿಕೊಂಡು ಈ ಝೋನ್ ಬರುವಂಥ ಸಂದರ್ಭದಲ್ಲಿ ಅದು ಕೃಷಿ ವಲಯದಿಂದ ವಸತಿ ವಲಯಕ್ಕೆ ಅಥವಾ ವಸತಿಯಿಂದ ಇಂಡಸ್ಟ್ರಿಯಲ್ ವಲಯಕ್ಕೆ ಹೋಗುವಾಗ ಅದು ಮತ್ತೆ ಕಾನೂನು ತೊಡಕಾಗಬಾರ್ದು. ಆ ದೃಷ್ಟಿಯಲ್ಲಿ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡುವಾಗ ನೀವೆಲ್ಲ ನೋಡಿಕೊಳ್ಬೇಕು ಅಂತ ನಾನು ಕೇಳಿಕೊಂಡು, ಏನಾದರೂ ಅದರ ಬಗ್ಗೆ ನಿಮಗೆ ಅಭಿಪ್ರಾಯಗಳಿದ್ದರೆ ನಾವು ಪಬ್ಲಿಕೇಶನ್ ಕೊಟ್ಟ ನಂತರ ನಿಮ್ಮದು ಆಕ್ಷೇಪವನ್ನು ಕೇಳ್ತೇವೆ. ಆ ಆಕ್ಷೇಪಗಳನ್ನು ಕೊಟ್ಟಲ್ಲಿ ಯಾವ ರಸ್ತೆ ಯಾವ ರೀತಿ ಆಗಬೇಕೆಂಬುದರ ಬಗ್ಗೆ
ನಾವು ಕೂಡ ಮೂಡದಿಂದ ಬಹಳಷ್ಟು ಪ್ರಯತ್ನ ಮಾಡ್ತೇವೆ. ಕಾನೂನಿನ ಚೌಕಟ್ಟಿನೊಳಗಡೆ ಏನೆಲ್ಲ ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ಮಾಡ್ತೇವೆ. ಮತ್ತು ಈ ರಸ್ತೆಯ ಕಾಂಕ್ರೀಟೀಕರಣ ಆದಷ್ಟು ಬೇಗ ಶೀಘ್ರ ಆಗಲಿ, ಎಲ್ಲರೂ ಇದಕ್ಕೆ ಸಹಕರಿಸುವಂತೆ ಈ ರಸ್ತೆಯ ಇದಕ್ಕೋಸ್ಕರ ಹೋರಾಟ ಮಾಡಿದ ಎಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ನನ್ನ ಮಾತುಗಳು.